ಹಾಯ್ ವೆಲ್ಕಮ್ ಟು ಮೈ ಲೈವ್. ಒಂದು ಏರೆಂದು ಗೊತ್ತಾಯ್ಜಿ, ಲೈಕ್ ಕೊರಿಯರ್ ಅಂಡ್ ಇದು ಏರೆಂದು ಗೊತ್ತಾಯ್ಜಿ. ಶಾಲು ಹಾಯ್ ಶಾಲು ಎಂಚೊಲ್ಲ ಬಾಲೆ ಎಂಚೊಲ್ಲ ಅಲ್ಲ ಹುಷಾರುಲ್ಲ ನಿಖಿಲು. ಎಂಕಲ್ಲ ಹುಷಾರುಲ್ಲ. ಹಾಯ್ ಅಕ್ಷತಕ್ಕ, ಹೆಲೋ ಹಾಯ್. ಒನ ಸಂಡೇ ದದೇ ಸ್ಪೆಷಲ್. ಲೈಕ್ ಮನ್ಪ್ಲೆ ಪ್ಲೀಸ್, ಡಬಲ್ ಟ್ಯಾಪ್ ಆನ್ ದಿ ಸ್ಕ್ರೀನ್. ಕೆರ್ವರ್ಷಗಲ್ಲ ಯಾನು ಮೂಲೆ ಇಲ್ಲೆಯ ಒನಸಾಂಡೆ ಎನ್ನಾಂಡು ಈರ್ನಾಂಡೆ ಲೈಕ್ ಮನ್ಪ್ಲಿ ಡಬಲ್ ಟ್ಯಾಪ್ ಆನ್ ದಿ ಸ್ಕ್ರೀನ್. ಬತ್ತು ಬತ್ತು ಸುರು ಮಲ್ತುಲೊಂದು ಎನ್ನೋಡವೆ ಎನ್ನಾಡೆ ಸಪೋರ್ಟ್ ಮನ್ಪ್ಲೆ. ಆಂಡಿ ವನಸ್ ದಾದಿ ಸ್ಪೆಷಲ್. ಇತ್ತೆ ಉಮ್ಮಿದ ಇಜ್ಜದ ಇತ್ತೀನಿ ಒಬ್ಬ ಜಪ್ಪುನಾಗ ಸುತ್ತದಿ ಹೊರಗುಜ ಬೊಕ್ಕಡೆ ಬೊಕ್ಕ ವೇಸ್ಟ್ ಬೊಕ್ಕ ಜೆತ್ತೆ ಬೊಕ್ಕ ಮೇಲೆ ದುಚ್ಚು ಲೈಟ್ ಆನ್ ಇಪ್ಪ ಉಮ್ಮಿದ ದುಚ್ಚಿ ತರಕಾರಿ ಬರ್ಸೊಂಡೆ ಉರುಡು ಮತ್ತ ಇದೆಂಥದ್ದು ಸ್ಪೆಷಲ್. ಎಗ್ ಸ್ಪೆಷಾಲಿಗೆ ಕುಕ್ಕದ ಚಟ್ನಿ. ಏರ್ ಪೂರೇನ ಲೈವ್ ಜಾಯ್ನ್ ಆಗ್ತಾರು. ವೆಲ್ಕಮ್. ಹಾಯ್ ವಿದ್ಯಾ, ಹವರಿಯು ಏರಿಯೋ ಡಿಸ್ಲೈಕ್ ಮಾಡ್ತೀನಿ. ಅಯ್ಯೋ ದೇವರೇ, ಲೈಕ್ ಕೊಡ್ತಾನಾಗ್ರೆ ಡಿಸ್ಲೈಕ್ ಕೊಡ್ತು ಬರ್ತೀರಿ ಏನು ಮಾರ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲೈವ್. ಎಂಚೊಲ್ಲಾರು ಮಾತಿರ್ಲ ಉಳಿದು ಲೈಟ್ ಆಫ್ ಮಾಡ್ತೀನಿ. ನಾನೇ ಸುದ್ದಿಜ್ಜಿ ಚಾಟ್ ಮಾಡ್ಕೊಂಡು ಇಜ್ಜಾರ ನಿಕ್ಲೆ ಇರಲ್ಲ ಉಲ್ಟೆಸ್ಕೊಡಿ. ಒಂಬ ಜನ ಉಳ್ಳಾರು ಪ್ಲೀಸ್ ಲೈಕ್ ಮನ್ಪುಲೆ ಮೆಸೇಜ್ ಪಾಡಿ ಪಾತೀರಿಗ ಚಾಟ್ ಮನ್ಪುಲೆ. ಯಾನ್ ಏಪ ಜನ ಏತುಲ್ಲಾರಂದು ಪನ್ಪೆ ಅದಕ್ಕೆ ಪೂರ ವಾಪಸ್ ಪೋಪನ್ ಯಾನ್ ಏಪ್ ಜನ ಉಳ್ಳಿರಂದೆ ಪನ್ಪಸ್. ನಾನು ಏರ್ನ ಚಾಟ್ ಮಾಡ್ಕೊಂಡಿದ್ದರು. ವಾಟ್ ಹ್ಯಾಪನ್? MK boss, hello ಅಮ್ಮಿ, ಹಾಯ್ ಬಾಬಾ, ಹಾಯ್ ಮನಿ, ಹೌ ಆರ್ ಯು? ಎಂಚುಲ್ಲ ಹುಷಾರುಲ್ಲನಾ? ಅನಸಾಂಡ ದಾದು ಸ್ಪೆಷಲ್ ಇತ್ತಂಡು ಎಂಚಾಪನು ಹೊಸ ಊರು ಈರು ಬುಲಿಪ್ಪುನು ದಾಯಿ ಬುಲಿಪ್ಪರ ಬರ್ಪುಂಡು ಆಯ್ತು ಅನ್ಪನೆ ಪೂರ ಬರ್ಪಿರು ಪೂಪಿರು ಎಲ್ಲ ಉಂತುಜೇರು. ಐ ಆಮ್ ಫೈನ್, ಯು ಐ ಆಮ್ ಆಲ್ಸೋ ಫೈನ್.
ಪ್ಲೀಸ್ ಗೈಸ್ ಹಿಂಗೆ ಅಟ್ಲೀಸ್ಟ್ ಇನಿಯಂಡಲ್ಲ ಒಂದು ಇರುವ ಲೈಕ್ಸ್ ಟಾರ್ಗೆಟ್ ದೀತೆ ಅಟ್ಲೀಸ್ಟ್ ಇರುವ ಲೈಕ್ ಆಪ್ಲೇಕ ನಿಯರ್ ಬೈ ಇರುವ 15 ದಾಂಟುಂಡಲ್ಲ ಯಾವು ಸಪೋರ್ಟ್ ಮಲ್ಪಲೆ ದಯಗೆ ಹೆಂಗೆ ಸಪೋರ್ಟ್ ಮಲ್ಪುಚಾರ ನಿಕ್ಲು ಕ್ಯಾಮರಾ ಕ್ವಾಲಿಟಿ ಇದ್ದೇ ಇದ್ದಿಂದ ಹಾಯ್ ಜನರೇ, ಹಲೋ ಜನರೇ, ನೀವು ಬಂದ್ರೆ ಜನರೇ, ಹೇಗಿದ್ದೀರಾ ಜನರೇ? ಎಂತ ಜನರೇ ನೋಡಿ ಎಲ್ಲ ಹಿಂದೆ ಹೋಗ್ತಿದ್ದಾರೆ, ವಾಪಸ್ ಹೋಗ್ತಾರೆ ಜನರೇ. ಯಾಕೆ ಅಂತ ಗೊತ್ತಿಲ್ಲ ಜನರೇ ನೋಡಿ. ಯಾವುದು ಕಜಿಪ್ಪು? ಕಜಿಪ್ಪು ನಿನ್ನ ಫೇವ್ರೆಟ್ ಕುಕ್ಕು ಚಟ್ನಿ. ಅಮ್ಮು ಹಾಯ್ ಹೆಲೋ. మీరు అమ్ము ఈయన ఇతేరు ಮೆಸೇಜ್ ಮಾಡ್ತಾರತ್ತೆ ಅವೆಟ್ಟು ಯೂಟ್ಯೂಬ್ ಚಾನಲ್ ಇಪ್ಪುನೆ ಯಾನಿದೆ ಬ್ಲೂ ಕೊರ್ಪವೆ ಇದೆಟ್ಟು ಕನೆಕ್ಟ್ ಆವಾಡು ಡಿಗೆ ತುಲೆ ಪೇಟಿಎಮ್ಗೆ ಬೋ ಅವು ಎನ್ನ ಫೇವ್ರೇಟ್ ಅತ್ತ ಅತ್ತ ಅತಿ ಏಪಲ್ ಬತ್ತಿಗೆ ಏನು ಮತ್ತೆ ಕುಕ್ಕು ಚಟ್ನಿ ಇಜ್ಜೆ ಕುಕ್ಕು ಚಟ್ನಿ ಇದ್ದ ಆಯ್ಕೆ ನಿನ್ನ ಫೇವ್ರೇಟ್ ಅಂದೇನಾಗಿತ್ತೆ. ಎಂಕಲ ಸಬ್ಸ್ಕ್ರೈಬ್ ಮಾಡ್ಲಿ ತುಲೆ ಮುಲ್ಪಯಾನ ಅಮ್ಮ ಆದ್ಯ ಗಣೇಶ್ ಯೂಟ್ಯೂಬ್ ಚಾನಲ್ ಅಲ್ಲದೆ ಅರೆಗ್ಲ ಪ್ಲೀಸ್ ಕನೆಕ್ಟ್ ಆಗಲಿ ಮತ್ತೆಲ್ಲ ಅರ್ನಲ್ ಒಂದು ಯೂಟ್ಯೂಬ್ ಚಾನಲ್ ಉಂಡು ಅರೆಗ್ಲ ಸಬ್ಸ್ಕ್ರೈಬ್ ಮಾಡ್ಪುಲ್ಲಿ ಅರ್ನ ಚಾನಲ್ ಕನೆಕ್ಟ್ ಆಗಲಿ. ನಾನು ಏಪಕ್ಕೆ ಅಂತೆ ಅತಿ ಇದನ್ನೆಲ್ಲ ಬತ್ತವೇನಕ್ಕೆ ಎನ್ನತ್ತ ಪಕ್ಕಡೆ ಬನ್ನಿಯ ಇದನ್ನೆಲ್ಲ ಬತ್ತು ಚಾಕಿ ಎನ್ನತ್ತ. ಹೆಲೋ ಗಾಯ್ಸ್ ಪ್ಲೀಸ್ ಎನ್ನ ಟಾರ್ಗೆಟ್ ಇರುವ ಲೈಕ್ಸ್ ಸಪೋರ್ಟ್ ಮಾಡ್ಪಿ ಲೈಕ್ ಮಾಡ್ಪಲಿ ಪ್ಲೀಸ್ ಅಟ್ಲೀಸ್ಟ್ 15 ಅಂಡಲ್ಲ ದಾಂಟರ್
ದಾದ ಅಲ್ಪ ತುಳಯಾನ್ ಅವು ಬ್ಲೂಡ್ ಬರೋಂದತ್ತ ಆಯ್ಕೆ ಕ್ಲಿಕ್ ಪ್ಲೇಸ್ ಸೀದಾ ಚಾನಲ್ಗೆ ಹೋಗ್ಕೊಂಡು ಅದೇ ಚಾನಲ್ ಪೂದು ವಾಪಸ್ ಎನ್ನ ಚಾನಲ್ ಬಲ್ಲಿ ನಾನು ಅದು ಲೈವ್ ಡಿಜ್ಜಿರಿ ಏನು ಮಾತು ಲೈವ್ ಡಿಪ್ಪುನ ಸಬ್ಸ್ಕ್ರೈಬ್ ಮಂತ್ ಬಲ್ಲಿ ಹಾಯ್ ಆಂಟಿ ವನಸಗ್ ಹಲೋ ಅಂಕಲ್ ವನಸಾಂಡ್ ಬೇಡ್ ಬಾಯ್ ಬಾಯ್ ಇದು ನಮಗೆ ಏನೊಂದಿಲ್ಲ ರವಿ ಪಿಂಕಿ ಅಮ್ಕಿ ದಾಯಿ ನಟ್ಟುವ ನಟ್ಟು ನಟ್ಟಿ ನಿಮಗೆ ಚಾನಲ್ ಪೋದು ಸಬ್ಸ್ಕ್ರೈಬ್ ಅಂತದ್ದು ಎನ್ನೈಕೆ ವಾಪಸ್ ಬಲ್ಲಿ ನಾಟಿ ಎನ್ನ ಆಂಡು ಮಿಕ್ಕದಾದ ಎಂಕ್ ಸ್ಪೆಷಲ್ ಕುಕ್ಕು ಚಟ್ನಿ ಇಕ್ಕದಾದ ಕೋರಿ ಸುಕ್ಕ ಮುದ್ದೆ ನಾನು ಕೋರಿ ಸುಕ್ಕ ಮುದ್ದೆ ಹೇಳ್ತೀನಿ ಕೋರಿ ಸುಕ್ಕ ಮುದ್ದೆ ಮಾಡ್ತಾನ ಮೂಡೆನಾ ಮುದ್ದೆನಾ ಮೂಡೆನಾ ಮೂಡೆನಾ ಮುದ್ದೆನಾ ಫಸ್ಟಾ ಸೆಕೆಂಡ ಮೂಡೆಯಾ ಹಾಂ 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 ಓಕೆ ಓಕೆ ಅನ್ನ ಇಜ್ಜೆನ ದಾದ ಮಲ್ಪಿ ಅನ್ನೆಯ ಉಳ್ಳೆಯ ಮೆತ್ತಿಲರಲ್ಲಿ ಹಾಯ್ ಬುರ್ಚಿಯ ಲೈವ್ ಬರ್ತು ಮಾಯ ಪುಕ್ಕಡೆ ಬರ್ತದೆ ಮಂಗಲಿಕ ಬಾತಿರ್ ಬುಕ್ ಆಫ್ ಮಲ್ಪಿ ಅಮ್ಮ ದಾದ ಮಲ್ಪೇರೆ ಅಮ್ಮ ಬೇಡಿ ಕಟ್ಟು ಒಂದಿಲ್ಲ ನಾನು ಕೇಂಡೆ ಬಂತು ಕೊಂಡೇರಿಯ ಈ ವಿದ್ಯೆ ಹೊಡಿಪೋಯಲ್ಲಿಯ ಒಂದು ಹಾಯ್ ಮಲ್ತಾರೆ ಅಟ್ಟದು ಸುದ್ದಿ ಇಜ್ಜಿಬೇಕಲ್ಲ ಕೇಂದಾರು ಪನ್ಯ ಕೇಂಡ ಆರು ಮೆಲ್ಲ ಪನ್ನಿ ನಿಕ್ಕಿಂಚ ಕೇನಿ ಈ ಪಾತೇನೆ ಕಿಬಿ ಗುಟ್ಟು ನಿಕ್ಕಂದ ಸೈಡ್ ಏರ್ ಬರ್ತೀರಂದು ಕಿಬಿ ಗುಟ್ಟು ಏಪ ನಿನ್ನ ಊರಿಗೆ ಹೋದ್ ಬತ್ತ ಆಯ್ದ ಕೆತ್ತಿದಿಪ್ಪುನ ದಿನೋಲ ರೆಡ್ ರೆಡ್ ಮೊಬೈಲ್ ಪತ್ತೊಂದು ಪಂಡೆ ಪಂದು ಪನೊರ್ಚಿ ಯಾನ್ ಈ ಪಂಡೆ ಬಂದು ಪನೊರ್ಚಿ ಪನ್ಪುಜಾನ್ ಆಯ್ಡ ಪನ್ಪೆ ಲೈವ್ಗೆ ಬೋದು ನಿಕ್ಕೊಂದು ಮೆಸೇಜ್ ಬರ್ದಿರಿ ಏನಂದು ತೂಲ ಅಂತ ಅಂತವ ಬರ್ಸ ಉಂಡ ಬರ್ಸ ಇಜ್ಜಿಯ ಕೊಡಿರ್ಬೇಕು ಅಂತೆ ಕಮ್ಮಿ ಇನ್ನೊಂಚೂರು ಕಾಂಡ ಎತ್ತಂಡು ಆಯ್ ಬೊಕ್ಕ ಇಜ್ಜಾನ ಬರ್ಸ ಅಂಚಿಂದ
ಅಪ್ಪು ಬ್ಯುಸಿ ಅತ್ತ ಗೊತ್ತು ಜನಕ್ಕೆ. ಸುದ್ದಿ ಇಜ್ಜಿ ಒಂಜಿ ಮೆಸೇಜ್ ಪಾಡೋಡು ಹಾಯಿಂದು ಬೊಕ್ಕ ಸುದ್ದಿ ಇಜ್ಜಿ ಬಣ್ಣನ ಇನಿ ಇಜ್ಜಿಯಾ. ಕೋಡಿತ್ತಡ ഞാൻ ഭയങ്കര നിൽക്കുക. ಪರ್ಬ ಗೂರುಗು ಹೌದಾ ನೀ ಎಕ್ಸಾಮ್ ಪೋರೆಜ್ಜ ಅಲ್ಲಿ ಕರೆಕ್ಟ್ ನೆರ್ದು പോയി ದಾಯಿಗಯ್ಯ ಕೋಡೆ ಬೊಲ್ಲ ಅಂದ ಕೋಟೆ ಮುಲ್ಪ ಬುಲಿಕ್ಕಿರಿಯಾ ಲಾಯ್ತು ದೊಂಬಿತ್ತಂಡು ಇನಿ ಕಾರಣ ಒಂಚೂರು ವರ್ಷ ಬೈದು ನಾಯ ಬುಕ್ಕ ಮುಲ್ಪ ದೊಂಬಿತ್ತಂಡು ನಿದ್ರೆ ಬರ್ತಾನೆ ಜಿಪ್ಪು ದಾಯ ಕಣ್ಣು ಬರುವ ಇಜ್ಜೆ ನಿದ್ರೆ ಬರೋಂಡು ಇಜ್ಜೆ ಎಂಕ್ ಮೈಗ್ರೇನ್ ಆಂಡಲೆ ಲೈವ್ಗೆ ಬೈದೆ ರಿಚ್ ಪರ್ಸನ್ ಇಜ್ಜೋರು ರಿಚ್ ಪರ್ಸನ್ ಹಾಯ್ ಮಲ್ತಲು ಕೊಯ್ದು ನಿನ್ನ ಸೋನು ರಾಧ ಮಲ್ಪೋಳು ಸೋನು ಜಿತ್ತೋಳು ಶೋನು ಜಿತ್ತೋಳು ನಿನ್ನ ಎಂಕ್ಲೆಗ್ ಬರಂದತ ನಾನು ಎಂಕ್ಲೆಗ್ ಬರಂದತ ದಾದ ಮೈಗ್ರೇನ ಇನ್ನು ಮಂಡೆ ಅಂಜಪುರ ಬರೋದಾದ ಏನ ತೂಯಿನಿಗ್ಲೇ ಬರ್ಪುಂಡ ಮೈಗ್ರೇನ್ ಇಂಕ್ ಒಂತೆ ಚೂರು ಕಮ್ಮಿಯ ಒಂದು ಒತ್ತುಂಡು ಆಂಡಲ ಮೊಬೈಲ್ ತೂ ಆಯ್ತು ಜಾಸ್ತಿ ಆಪು ಮಾಮಿ ಬೊಕ್ಕ ಮಾಮ್ಸ್ ದಾದ ಮಲ್ಪೇರು ಬೊಕ್ಕ ಅಜ್ಜಮ್ಮ ಮಾಮಿ ಬೀಡಿ ಕಟ್ಟುವೇರು ಮಾಮ ಜೈದೇರು ಅಜ್ಜಮ್ಮ ಜೈದೇರು ಚಿಕ್ಕಪ್ಪೊಲ್ಲೇರು ಚಿಕ್ಕಪ್ಪಲ ಜೈದೇರು ಇಲ್ಲಡೇನಂತ ಒಪ್ಪಲ ಮಲ
చెప్పని అప్పు చేయ ಈ ಜಪ್ಪಲ್ಲಿ ಅಂಚದಾಲಿಜ್ಜಿ ಅವನು ಲೈವ್ ಬರಂದು ರಡ್ಡು ಮೂಜಿ ದಿನ ಅಂತ ಚೂರು ಪಾತಿರು ವೆಗ್ ನಿದ್ರೆ ಬರ್ಪುಂಡು ಅದ ಮಲ್ಪನು ಕಂಟ್ರೋಲ್ 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 ಅಗ್ಲ ಜ್ಯೋತಿರ ಹಾಂ 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 ಇಂಕ್ಲೆಗ್ ಶಾಲೆದು ಒಲ್ಲ ಬಂದು ಕೊಡ್ತೇನವ ನಿದ್ರೆ ಕ್ಲಾಸ್ಡು ಪೂರ ನಿದ್ರೆ ಬರ್ತೇನೆ ನಿಂತು ಕನ್ನಡ ಸರಿಪೋಡು ಮೋಸ್ಟ್ಲಿ ನಿದ್ರೆ ಬರ್ನಾಗೆ ನಾಳೆ ಏನದ ಮೂಲ ಮಿತ್ತೆ ಒಂದುಂಡದು ಮಿತ್ತದ ಐಕಿಂಚ ಇಂಚ ಸಾಕಾಡಿಂಚ ಹಾಂ ಹಾಂ ಅಂಚ ಅಲ್ಪೊಡಿಗೆ ಅದಕ್ಕೆ ನಿದ್ರೆ ಪೋಪನಿಗೆ ಕಥಗುಳಿ ಪಿಂಕಿ ಅಮ್ಕಿ ಸರಿ ಬೈ ಗುಡ್ ನೈಟ್ ಚೆಪ್ಪುರ್ಚಿ ಮಾರೈತಿ ಚೂರು ಕುಳ್ಳು ಎಂಚಿನ ಯಾನ್ ಬರ್ಪುನೆ ಅಪ್ರೂಪ ಲೈವ್ಗು ಆತ ಬೇಗ ಚಿಪ್ಪರು ಬೊಪ್ಪುಡು ಅಂತ ಬಿಡ್ತು ಅಂತಾರೆ ಜನಕ್ಕೆ ಹಾಯ್ ಅಕ್ಕ ಹೆಲೋ ಅಣ್ಣ ಹೇಗಿದ್ದೀರಾ ಎಂಚೊಲ್ಲರು ವನಸ್ಸಾಂಡಿ ಕ್ಲಿಯರ್ ಇಲ್ವಾ ಕ್ಲಿಯರ್ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಇನ್ನೊಂದು ನನ್ನ ಮೊಬೈಲ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಕ್ಲಿಯರ್ ಇಲ್ಲ ನೆಟ್ ಇಶ್ಯೂ ಇರ್ಬೋದು ಹೌದು ಹೌದು ಹೇಗಿದ್ದೀರಾ ಎಂಚೊಲ್ಲರು ಊಟ ಆಯ್ತಾ ವನಸ್ಸಾಂಡಿ ಹೌದಾ ಹೌದು ಹೌದು ಈ ಕುಳ್ಳು ಮಾರ ಎಲ್ಲ ಇಲ್ಲಾಗ ಬರ್ಪುನ ಬೇತೆ ಇನ್ನೀತ ಲೈವ್ ಉಂಟು ಓಡಿ ಪೋಪುನ ನ್ಯೂ ಐಫೋನ್ ಪರ್ಚೇಸ್ ಮಾಡುವಷ್ಟು ರಿಚ್ ಅಲ್ಲ ನಾವು ರಿಚ್ ಕೂಡ ಅಲ್ಲ ಮತ್ತೆ ಅಷ್ಟು ಹಣ ಕೂಡ ಇಲ್ಲ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ ಐಫೋನಿಗೆಲ್ಲ ಖರ್ಚು ಮಾಡ್ತಾ ಕೂತ್ರೆ ದಿನ ಕಳಿಬೇಕಲ್ವ ನಾವು ಈಸಿ ಹೇಗೆ ಪಿಂಕಿ ಎಂಪಿ ಬಾಯ್ 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 ನೋ ಪ್ರಾಬ್ಲಮ್ ಪಿಂಕಿ ಉಂಟಿಯಾ ಪಿಂಕಿ ಉಂಟು ಐಫೋನಿಗೆಲ್ಲ ಖರ್ಚು ಮಾಡುವಷ್ಟು ನೀವು ನೆಕ್ಸ್ಟ್ ಟೈಮ್ ಶೋರ್ ಐಫೋನ್ ನಿಮ್ಮ ಕೈಯಲ್ಲಿರುತ್ತೆ ನೋ ವೇ ಚಾನ್ಸ್ ಇಲ್ಲ ಯಾಕೆ ಗೊತ್ತಾ ನಾನು ಫಸ್ಟ್ ಟೈಮ್ ಮೊಬೈಲ್ ಹಿಡಿದಾಗಿಂದ ಇಲ್ಲಿವರೆಗೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಹಿಡ್ದಿರುತ್ತೆ ಅಂದರೆ ಹೊಸದು ತಗೊಂಡ್ರೆ ನೆಕ್ಸ್ಟ್ ಆವಾಗ ಮೊಬೈಲ್ ನನ್ನ ಕೈಲಿರುತ್ತೆ ಹಾಗೆ ಮತ್ತು ನನಗೆ ಐಫೋನ್ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ನನಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಇದನ್ನು ಯೂಟ್ಯೂಬನ್ನು ಮಾಡಿದ್ದೇನಂತ ಮಾತ್ರ ಅದನ್ನು ಬಿಟ್ಟು ನನಗೆ ಮೊಬೈಲ್ ಇದು ಎಂತ ಕೂಡ ಗೊತ್ತಿಲ್ಲ ಮತ್ತೆಂತಂದರೆ ಐಫೋನಿಗೆಲ್ಲ ಹಣ ಹಾಕುವಷ್ಟು ಹಣವಂತರು ನಾವಲ್ಲ ಆ ಹಣದಲ್ಲೇ ನಾವು ಅದನ್ನು ತಗೊಳ್ಳೋ ಹಣದಲ್ಲಿ ನಾವೇನಾದರೂ ಜೀವನ ಸಾಗಿಸ್ಬೋದಲ್ವಾ ಸೊ ಊಟ ಆಯಿತಾ ಹಾಂ ಊಟ ಆಯಿತು ನಿಮ್ಮದಾಯ್ತಾ ಏನು ಸ್ಪೆಷಲ್ ನಮಗೆ ಮಾವಿನಕಾಯಿದು ಚಟ್ನಿಗೆ ನೆನಪು ನಮ್ಮ ಕನ್ನಡದು ಚಟ್ನಿಂದೇನು ಮಾವಿನಕಾಯಿದು ಚಟ್ನಿ ಆಯಿತಾ ವಾಗರಲ್ವ ಬರುತ್ತೆ ನೋಡುವ ಗೊತ್ತಿಲ್ಲ ಬಂದರೆ ಬರ್ಬೋದು
ಇಷ್ಟು ವರ್ಷ ಉಂಟೇನು, ಪಕ್ಕ ಅಂತೂ ಆಗಲ್ಲ ಅದು. ಅಲ್ಲ ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ 25. ಅಷ್ಟೊಂದು ಅಷ್ಟು ದೊಡ್ಡ ಆಸೆ ಇಲ್ಲ ನನಗೆ ನಿಜವಾಗಿ. ಕನ್ನಡ ಚೆನ್ನಾಗಿ ಬರ್ತಿಲ್ಲ, ಕ್ಷಮಿಸಿಕೊಳ್ಳಿ. ಅಯ್ಯೋ ಪರವಾಗಿಲ್ಲ, ನೀವಿಷ್ಟು ಮಾತಾಡೋದು ಹೆಚ್ಚು. ನಿಜವಾಗ್ಲೂ ಖುಷಿ ಆಗ್ತದೆ ನಿಮ್ಮದು ಕನ್ನಡ ಎಲ್ಲ ಮಾತಾಡ್ತಿರಲ್ಲ, ಅದಕ್ಕೆ. ಕನ್ನಡ ಚೆನ್ನಾಗಿ ಬರ್ತಿಲ್ಲ, ಕ್ಷಮಿಸಿಕೊಳ್ಳಿ. ಪರವಾಗಿಲ್ಲ, ಇಷ್ಟು ಮಾತಾಡ್ತಿರಲ್ಲ ಸಾಕು. ಇಷ್ಟು ಚೆನ್ನಾಗಿ ಮಾತಾಡ್ತೀರ, ಇನ್ನೆಂತ ಚೆನ್ನಾಗಿ ಬರೋದಿಲ್ಲ. ಮಗಳು ನನಗೆ ಗರ್ಲ್ ಬೇಬಿ. ಮಗಳು ಆಗ್ಬೇಕಾಯ್ತಾ. ಅದು ಸ್ವಲ್ಪ ಏನಾದರೂ ಇದ್ರೆ ನಾನು ಸರಿ ಮಾಡ್ತೇನೆ, ಬೇಜಾರು ಮಾಡಬೇಡಿ ಆಯ್ತಾ. ಅಣ್ಣ ಏನು ಮಾಡ್ತಾರೆ? ಹಸ್ಬೆಂಡಾ? ಅವರು ಲಾಕಿಟ್ಟಿಗೆ ಗೊತ್ತುಂಟಾ? ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಕಡಿಮೆ. ಈ ಹಾಸನ, ಸೋಮವಾರಪೇಟೆ, ಹಳೇಬೀಡು ಈ ಕಡೆ ಸೈಡ್ ಎಲ್ಲ ಅದರದ್ದು ಮನೆ ಕಟ್ತಾರೆ ಲಾಕಿಟ್ಟಿಗೆ ಅಂತ. ಅದರದ್ದು ಕನ್ಸ್ಟ್ರಕ್ಷನ್ ತಗೊಂಡು ವರ್ಕ್ ಮಾಡೋದು ಅವರು. ನಿಮಗೆ ಗೊತ್ತಿರ್ಬೋದು. ಬೇಜಾರಿಲ್ಲ, ಮಿಸ್ಟೇಕ್ ಆಗಬಾರ್ದು ಅದಕ್ಕೋಸ್ಕರ. ಇಲ್ಲ, ಮಿಸ್ಟೇಕ್ ಇದ್ದರೆ ನಾನು ಸರಿ ಮಾಡ್ತೀನಿ, ಅದಕ್ಕೆ ಹೇಳಿದ್ದು. ನಾನು ಏನಾದರೂ ಮಿಸ್ಟೇಕ್ ಇದ್ದರೆ ಸರಿ ಮಾಡಿದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ. ಪರವಾಗಿಲ್ಲ, ನೀವು ಇಷ್ಟು ಮಾತಾಡ್ತೀರಲ್ಲ, ಅರ್ಥ ಆಗ್ತದೆ. ನೀವು ಎಂತ ಹೇಳಿದ್ರೆ ಅರ್ಥ ಆಗ್ತದೆ ನಮಗೆ, ಖುಷಿ ಆಗ್ತದೆ ನೀವು ಕನ್ನಡದಲ್ಲಿ ಮಾತಾಡ್ತೀರಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ತುಳುವಲ್ಲಿ ಮಾತಾಡಿ ಆಯಿತಾ. ಹೇಗಿದ್ದೀರಾ ನೀವು? ಕೇಳಲಿಲ್ಲ. ಹವಾರಿಯು, ಹೇಗಿದ್ದೀರಾ? ಎಂಚೊಲ್ಲರ್. ನನಗೂ ಕನ್ನಡ ಮಾತಾಡೋ ಇಂಟ್ರೆಸ್ಟ್ ಬಂತದ್ದು ಮುಂಗಾರು ಮಳೆ ಸಿನಿಮಾ ನೋಡಿ. ಹೌದಾ? ಒಳ್ಳೇದಾಯ್ತು. ಹಾಗೆ ನೀವು ಇದು ನೋಡಿ ಅಲ್ಲ, ತುಳು ಫಿಲ್ಮ್ ನೋಡಿ. ಯಾವುದು ದಸ್ಕತ್ ಉಂಟು, ರೀಸೆಂಟಾಗಿ ಬಂದಿರುವಂಥದ್ದು ಸೂಪ್ರಮ್ಸು. ಅದರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ತುಳು ಉಂಟಾ ಅಂತ ಗೊತ್ತಿಲ್ಲ, ನಾನು ಆ ಫಿಲ್ಮ್ ನೋಡಲಿಲ್ಲ. ಮತ್ತು ಕಾಂತಾರದಲ್ಲಿ ತುಳು ಇಲ್ಲ. ತುಳು ಕೂಡ ಫಿಲ್ಮ್ ನೋಡಿ ಆಯಿತಾ, ಆಗ ನಿಮಗೆ ತುಳು ಮೇಲೆ ಇಂಟ್ರೆಸ್ಟ್ ಬರ್ತದೆ. ಫೈನ್, ಓಕೆ. ನೇಮ್ ಹೇಳಬೇಕು ನೋಡ್ತೀನಿ. ನೇಮ್ ಹೇಳಬೇಕು ನೋಡ್ತೀನಿ. ನೇಮ್ ಹೇಳಬೇಕಾ? ತುಳು ಫಿಲ್ಮ್ ಇದು ನೇಮ್ ಹೇಳಬೇಕು ಅಂತ ಕೇಳ್ತಿದ್ದೀರಾ? ತುಳು ಮೂವಿ ಯಾವುದು ಗೊತ್ತುಂಟ? ದಸ್ಕತ್ ಅಂತ. ರೀಸೆಂಟ್ ಅಲ್ಲ, 1 ಇಯರ್ ಆಯಿತು. ಅದು 1 ಇಯರ್ ಕೂಡ ಆಯ್ತಾ ಅಂತ ಗೊತ್ತಿಲ್ಲ ನನಗೆ. ಅದೊಂದು ರಿಲೀಸ್ ಆಗಿದೆ, ಅದು ನೋಡಿ. ಅದು ಚಂದ ಉಂಟಾಯ್ತಾ ಅದು ಫಿಲ್ಮ್ ಮಾತ್ರ. ಅದು ನನ್ನ ಹಸ್ಬೆಂಡ್ ಊರು ಉಂಟಲ್ಲ, ನನ್ನ ಹಸ್ಬೆಂಡ್ ಇದ್ದು ಫ್ರೆಂಡ್ ಅದರಲ್ಲಿ ಆ್ಯಕ್ಟ್ ಮಾಡಿರೋದು. ಆ ಹೀರೋ ಪಾರ್ಟ್ ಉಂಟಲ್ವಾ, ಅವರು ನನ್ನ ಹಸ್ಬೆಂಡ್ ಇದ್ದು ಫ್ರೆಂಡ್ ಆಯಿತಾ. ಮತ್ತು ಅದರದ್ದು ಡೈರೆಕ್ಟರ್ ಕೂಡ ನಮ್ಮ ಊರಿನವರೇ, ಅಲ್ಲಿಯವರೇ, ವೇಣೂರವರೇ. ಸೊ ಆ ಫಿಲ್ಮ್ ನೋಡಿ, ಅದು ಚಂದ ಉಂಟು. ಮತ್ತೆಂತ ಗೊತ್ತಾ, ನನಗೆ ನಾನು ಮೂವಿ ಎಲ್ಲ ನೋಡಲಿಕ್ಕೆ ಹೋಗುವುದಿಲ್ಲ, ಹಾಗಾಗಿ ನನಗೆ ಮೂವಿದು ಹೆಸರೆಲ್ಲ ಬರುವುದಿಲ್ಲ. ಚಂದದೆಲ್ಲ ಮೂವಿ ಉಂಟು ತುಳುವಲ್ಲಿ ಕೂಡ, ನೋಡಿ ನಿಮಗೆ ಗೊತ್ತಾಗ್ತದೆ.
ಮುಂಗಾರು ಮಳೆ ಫಿಲ್ಮ್ ನೋಡುವಾಗ ನೋಡಿ ನನಗೂ ಅರ್ಥ ಇಲ್ಲ, ಬಟ್ ನಾವು ಸ್ವಲ್ಪ ಮಾತಾಡಿ ಪರಿಚಯ ಬಂತಿದೆ ಕನ್ನಡ. ಹಾಗೆ ಈಗ ಕನ್ನಡದ್ದು ಸ್ವಲ್ಪ ನಿಮಗೆ ಅಂದರೆ ಇಷ್ಟು ಸಾಕು, ನೀವು ಕನ್ನಡ ಮಾತಾಡೋದು ಅರ್ಥ ಆಗ್ತದಲ್ಲ, ಮತ್ತು ನಿಮಗೆ ಕೂಡ ನಿಮಗೆ ಅರ್ಥ ಆದರೆ ಸಾಕಾಗ್ತದೆ. ಯಾಕಂದರೆ ನೀವು ಹೇಗೆ ಅದನ್ನು ಹೇಗೆ ಕನ್ವೆ ಮಾಡ್ತೀರಿ ನೋಡಿ, ಅದೆಲ್ಲ ನಮಗೆ ಅರ್ಥ ಆಗ್ತದೆ. ಮತ್ತೆಂತ ಗೊತ್ತುಂಟ, ಹೀಗೆ ತುಳು ಕೂಡ ಫಿಲ್ಮು ನೋಡಿ ಆಯಿತಾ, ತುಳು ಫಿಲ್ಮ್ ನೋಡಿ ಕಲೀರಿ, ಅಂದರೆ ನೋಡಿ, ಆಗ ನಿಮಗೆ ತುಳು ಕೂಡ ಬರ್ತದೆ. ಇಲ್ಲ ನನ್ನ ಜೊತೆ ಮಾತಾಡುವಾಗ ತುಳು ಮಾತಾಡಿ, ತುಳುವಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಮಾತಾಡಿ, ನಾನು ಮತ್ತೆ ಹೇಳಿಕೊಡ್ತೇನೆ ನಿಮಗೆ. ತುಳು ಸ್ವಲ್ಪ ಬರ್ತದಾ, ಬರುದಿಲ್ವಾ? ಸ್ವಲ್ಪ ಕೂಡ ಬರುದಿಲ್ವಾ ತುಳು? ಬಟ್ ನೆಕ್ಸ್ಟ್ ಮಾತಾಡ್ತೀನಿ. ಹಾಂ, ಆಯ್ತು ಮಾತಾಡಿ, ಖುಷಿ ಆಗ್ತದೆ ಆಗ. Hello, ಏನು ಮುಜ್ಜನುಲ್ಲಾರತ ಚಾಟ್ ಪಾತಿರ್ಕ ದೂರ ಹೋಯರು ಸುದ್ದಿ ಜೇರ್ನಲ್ಲ. Kiva beauty, hi, God bless you. Hi ಅಕ್ಕ, ಏನು ಚೊಲ್ಲರು, ಥ್ಯಾಂಕ್ ಯು. ಭಾರಿ ಅಪ್ಪೂರ್ಪತಿ. ಲೈಕ್ ಮಲ್ಪಲಿ ಏರ್ ಪೂರ ಜಾಯ್ನ್ ಆಯ್ಯಾರು, ಪ್ಲೀಸ್ ಲೈಕ್ ಮಲ್ಪಿ, ಡಬಲ್ ಟ್ಯಾಪ್ ಮಲ್ಪಿ ಸ್ಕ್ರೀನಿಗೆ. ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮನ್ಪುಲೆ ಇಜಿನಲ್ಪ ಲೈಕ್ ಬಟನ್ ಉಂಡತಿ ತುಲೆ ಥಮ್ಸ್ ಅಪ್ ತ ಇಂಚೆ ಚಿಹ್ನೆ ಉಂಡತಿ, ಇಕ್ಕೊಂಚಿ ಕ್ಲಿಕ್ ಮನ್ಪುಲೆ.
ಹೆಲೋ ಗಾಯ್ಸ್, ಏರು ಪಾತೇರು ಒಂದಿಚ್ಚರು ಪ್ಲೀಸ್ ಚಾಟ್ ಮನ್ಪ್ಲಿ ಪಾತೇರ್ಗ. ಹೆಲೋ ದಾಯಿಗೆ ಸುದ್ದಿಜ್ಜಿ ಮೆಸೇಜ್ ಮನ್ಪ್ಲಿ ಪಾತೇರ್ಗ. ಹಾಯ್ ನಿಕ್ಕಿ ಬಾರಿ ಅಪೂರ್ವ ಮಾರೈತಿ ಲೈಕ್ ಒಂಜಿ ಕೊರವ ಫಸ್ಟ್ ಏನವೆನಿಕೆ ಇನ್ನು ನೀನು. ಹಲೋ ಎಂಚೊಲ್ಲ ಅನಸಂಡ ದದ ಸ್ಪೆಷಲ್. ರಡ್ಡು ದಿನ ರಜೆ ಬುಕ್ಕೇನಿ ಶಾಲೆ ಎತ್ತಿನ ಎಂಚೆತ್ತುಂಡು. ರಡ್ಡು ದಿನದ ರಜೆ ಬುಕ್ ಇನ್ನಿತ್ತು ದಿನ ಎಂಚೆತ್ತುಂಡು. ಇತ್ತು ಲೇಟ್ ಲೈವ್ ಬರ್ತಂದು ಏರ್ ತೂಪಿರುಂತೆ ಬೇಗ ಬರ್ರ ಬಾಳೆ ಜಿಪ್ಪು ಜೂನಿಯ ಬಾಳೆನ ಜಿಪ್ಪದಾಯಿ ಬುಕ್ಕಾಂಡೆ ಲೈವ್ ಬರ್ರ ಇಕ್ಕಿದಾನೆ ಪನದ ಸುಲಾಭ ಗೊತ್ತಾಗ್ತುಂಟು ಬೊಕ್ಕ ನಿಕ್ಕಿಲ್ಲ ಉಂಡನ ದಾದಕ ಜಿಪ್ಪು ಎಂಚೊಲ್ಲಯ್ಯ ಒಂಜಿ ಫೋಟೋ ಅಂಡಲು ಸೆಂಡ್ ಮಲ್ತ್ ಮಾಡಿತಿ ವಾಟ್ಸಪ್ ಎಂಚೊಲ್ಲ ಅಂದ ಈ ಅಂಡಲ್ ಏನಂಚೆ ಲೈವ್ ಅಂಡಲ್ ತುಪ್ಪಿ ಯಾನ್ ಎಂಚೆ ತುಪ್ಪು ವಾಟ್ಸಪ್ ಒಂಜಿ ಫೋಟೋ ಉಂಡಲ್ಲ ಸೆಂಡ್ ಮಲ್ತು ಎಂಚೊಲ್ಲ ಅಂದ ತೂಬರ ಅಂಡಲ್ಲ. ನಾನು ಮೇಕಪ್ ಮಂತು ಪೂರ ಫೋಟೋ ಸೆಂಡ್ ಮಾಡ್ತು ನಾರ್ಮಲ್ ಇತ್ತೆ ಎಂಚೊಲ್ಲ ಇತ್ತೆ ಕಡಪುಂಡಲ್ಲ ಇತ್ತೆ ಎಂಚೊಲ್ಲ ಅಂಚೆ ಸೆಲ್ಫಿ ಎತ್ತು ಕಡಪುಡು ನಾನು ಅಂಚೆನೆ ಉಳ್ಳೆ ಮರೆ ಈಗ ಅಂಚೆನಿ ಬಂದು ಏನು ಎಂಚಂದು ಅರ್ಥ ಮಾಡ್ತಾನೆ ಒಂದು ಪಡೆದಿದ್ದು ಕಡಪುಡ್ತು ಜಸ್ಟ್ ಒನ್ ಕ್ಲಿಕ್. ಊಟ ಮಾಡಿ ಬರುತ್ತೀನಿ. ಹಾಂ ಹಾಂ ಆಯಿತು ಅಣ್ಣ, ಓಕೆ ಓಕೆ ಊಟ ಮಾಡಿ. ಯಾನು ಜೆತ್ತಿದ್ದೀವಿ ಜೆತ್ತಿದ ನಲ್ಪರ್ದೊಂಜಿ ಸೆಲ್ಫಿ ಹಾಕರ್ನಿಕ್ಕೆ ದಾನೆ ಆಪುಜ ಮಂಗಂಡ ಒಂಜಿ ಸೆಲ್ಫಿ ಈತಕ್ಕೆ ಏನೊಂದು ಅಟ್ಲೀಸ್ಟ್ ಒಂಜಿ ಸೆಲ್ಫಿನಿಕ ಕಡಪುಡ್ರ ಜೆತ್ತದಂಡ ಲಕ್ಕದೊಂಜಿ ಸೆಲ್ಫಿ ಎತ್ತು ಕಡಪು ಎಂತ ತೂಗುದಿಲ್ಲ ನೋಟಿಫಿಕೇಶನ್ ಕಟ ಕಟ ಪುಡಿಯ ನಾನು ಅವಿಯರ್ ಸೈಡ್ ಲೈಕ್ ಮೂಲು ಫ್ರಂಟ್ ನೆಕ್ಕು ಕೊರ್ಲಿ ಡಬಲ್ ಟ್ಯಾಪ್ ಮಾಡ್ತು ಹೆಂಗೆ ಹಾರ್ಟ್ ಕಡಪುಂಡು ಗೊತ್ತಾಪುಂಡ ಏರುಂದು ಅದು ಲೈಕ್ ಉಂಡಲ್ಲ ಗೊತ್ತಾಗ್ಬಿಟ್ಟು. MX ಎಡಿಟರ್ ನೀರು ಬತ್ತುದೆ ತೆಲ್ಪುನು ಮರ್ರೆ ನ್ಯಾಯಿಗೆ ತೆಲಿಪ್ಪು ಅರಿಯರು ಅಟ್ಲೀಸ್ಟ್ ಒಂದು ರೀಸನ್ ಬಂದಂಡದ ತಿರುಪಲಿ ಈ ರನ್ನ ಮತ್ತೆ ತಿರುಪುರು ಶುರು ಮಾಡ್ತಾನೆ ಅಂದ ಆತಂದು ಇನ್ನೊಂದು
ಅಂಜಿ ಪಟ ಕಡ ಪುಡಿಯೋಲು ಒನ್ ಟೈಮ್ ವೀವೇ ಕಡ ಪುಡ್ನಿ ಇಗ್ರೇನೆ ಪೋಡಿಗೆ ಹಾಪುಂಡ ಇತ್ತೆ ದೂಪು ಜಪ ಏನು ಬೊಕ್ಕ ತುಪ್ಪೆ ಇವ್ಲ ನಿದ್ರೆ ಗೊತ್ತುಜ್ಜಿ ಲೈವ್ ಬಿಟ್ಟು ಏನು ಬೊಕ್ಕ ತುಪ್ಪೆ ಎಂತ ಲೈವ್ ಬ್ಯಾಕ್ ಪೋಯಣ್ಣುಂಡತ್ತ ಮುಳು ಕಟ್ಟ ಆಪುನ ಅಂತ ಗೊತ್ತುಜ್ಜಿ ಎಂಕ್ ಏನು ಲೈವ್ ಬ್ಯಾಕ್ ಪೋತುಜ್ಜಿ ಒನ್ ಟೈಮ್ ವ್ಯೂ ಇಂಕೇನಿತ್ತು ನಿಮ್ಮ ಪತ್ತೊಂದು ಪೂಜೆ ಮಾಡ್ಕೊರಂಡ ಫೋಟೋನು ಪೋಡಿಗೆ ಇಜ್ಜಿ ಮಧ್ಯಾಹ್ನ ಒನ್ ಟೈಮ್ ವ್ಯೂ ಏನಿತ್ತು ಹೆಂಗೆ ಫ್ರೇಮ್ ಪಾಡ್ಪದು ಪುಣ್ಮಾಡ್ಪ ಪೂಜೆ ಮಾಡ್ತಾರೆ ಇಜ್ಜೈತಿ ನಿರ್ಪುಣ ಹೆಂಗೆ ಮುಖ ಕಡಪುಣ್ಣ ಒನ್ ಟೈಮ್ ವ್ಯೂಗೆ ಎನ್ನ ಮಿತ್ತಿನಿಗೆ ಧೈರ್ಯ ಇದ್ದ ಮರ ನಿನ್ನ ಮಿತ್ತಿನಿಗೆ ಧೈರ್ಯ ಇದ್ದ ಅನ್ನೋ ಡೌಟಿಂಗ್ ಫೇಸ್ ಎಂಚುಂಡು ಅದನ್ನು ಇವರ ಬಲ ಕೆರೋಸಿ ಗಂಡಲ ಬಲ ಕೆರೋಸಿ ಬರ್ತಿ ಎಣ್ಣೆ ಇಲ್ಲಗೆ ಬಲ ನಾನು ಶನಿವಾರ ಶಾಲೆ ಬಿಟ್ಟು ಸೀದ ಇಂಚು ಬಲ ಹಸ್ಬೆಂಡ್ ಹಿಡ್ಕೊಂಡು ನಕ್ಷ ತಕ್ಕ ನಿಲ್ಲಬೋದು ಬರ್ಬೇಕು ಸೀದ ಬಲ ಇಡಿ ಮತ್ತೆ ಗಮ್ಮತ್ ಮತ್ತೆ ಪಕ್ಕ ಪೋ ಮನದಾನಿ ಪೋ ಐತಾರ ಈ ಐತಾರ ಹಂಚಿ ಪೋ ಯಾನ ಐತಾರ ಇಂಚು ಉಪ್ಪೆ ಕೆರೋಸಿಡು ಕಾಲಿ ಸಿಕ್ಕು ಕಲಿಪರ ಕೂತೋಳು ಹೆಂಗ್ ಗೊತ್ತುಜ್ಜಿ ನಾನು ಗರಂಗ ಹೋಗ್ತೇನದೆ ಕಲಿ ದಿಕ್ಕುಂಡಕ್ಕೆ ಕೆಲವು ಸೈಡ್ ಕಲಿ ದಿಕ್ಕುಂಡಕ್ಕೆ ಹೆಂಗ್ ಗೊತ್ತುಜ್ಜಿ ಇಲ್ಲ ಕೇನನ್ನ ಖುಷಿ ಬರೇನ ಕೇಳಬಹುದು ಕೇಳುವುದ ಅಲ್ಲಿಗೇನು ಜೂಲು ನೀವು ಟುಗೆದರ್ ಲೈವ್ ಮಾಡಬೇಕು ಟುಗೆದರ್ ನಾನು ಯಾರ ಜೊತೆ ಲೈವ್ ಮಾಡೋದು ನನಗೆ ಟುಗೆದರ್ ಲೈವ್ ಮಾಡಲಿಕ್ಕೆ ಯಾರು ಇಲ್ಲ ಇಲ್ಲಿ ಸಬ್ಸ್ಕ್ರೈಬರ್ ಬರುತ್ತಾರೆ ಬೇಜಾರು ಬೇಡ ಸಬ್ಸ್ಕ್ರೈಬರ್ಸ್ ಬರುತ್ತಾರೆ ಬೇಜಾರು ಬೇಡ ಸ್ವಲ್ಪ ಅರ್ಥ ಆಗಲಿಲ್ಲ ಆಯ್ತಾ ಇಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಬೇಜಾರು ಬೇಡ ಎಂತಕ್ಕೆ ಬೇಜಾರು ನನಗೆ ಎಂತ ಗೊತ್ತುಂಟು ಅಂತಿಲ್ಲ ಬಿಡಿ ಸುಮ್ಮನೆ ಯಾಕೆ ಯಬ್ಬ பொண்ணு பொருளாத்துள்ளு நிக்கிது உள்ளனா ಇತ್ತೆ ಯಬ್ಬ ಪಟ ನಿಮ್ಮ ಫಾಲೋವರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಇಲ್ಲಿ ಉಳ್ಳೆ ಸೋಕುಡವ ಪೊರ್ಲಾತೈತೆವ ಶೋಕ್ ರೋಜು ಬುಕ್ಕದಾದಪ್ಪ ನೋಡು ಬುಕ್ಕದಾದ ದುಂಬುದಂತೆ ಸಪುರ ಆತನ ತೋಜುಂಡು ಆಂಡಲ ಓಕೆ ಈ ತುಲ್ಲ ಯಾವ ಜೈದೆ ಪಂತ್ರ ಕುಳೊಂದು ಸುಮಾಟ ಕೊಡಬಾರ್ದು ಸುಳ್ಳು ಬಂತು ಇವೊಂದು ಜೈದು ನಿಮ್ಮ ಫಾಲೋವರ್ಸ್ ಫ್ರೆಂಡ್ಸ್ ರಿಲೇಟಿವ್ಸು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಬೇಜಾರು ಬೇಡ ಅಣ್ಣ ನಂಗೆ ಅದು ಅರ್ಥ ಆಗಲಿಲ್ಲ
ಇಲ್ಲಿ ಸಬ್ಸ್ಕ್ರೈಬರ್ಸ್ ಬರುತ್ತಾರೆ, ಬೇಜಾರು ಬೇಡ ಅಂದರೆ. ಎಲ್ಲಿ ಲೈವಲ್ಲಿಯಾ ಅಥವಾ ಟುಗೆದರ್ ಲೈವಲ್ಲಿಯಾ? ಆತು ಬಗ್ಗದಾದ ತೂಪುಂಡು ತಾಲಿಜ್ಜಿ ಫೋಟೋ ತೂಪುಂಡು ಮಾರಿ ತ್ಯಾನ ತೂನಿಯಾ ಎಂಚು ತೂವಡ್ಚ ಎಂಚೊಲ್ಲ ಎಂಚಾತ ಬಂದ ಇಕ್ಕ ಚೂರು ಬಗ್ಗದ ತೂಯಿನ ಶರ್ತೊಂದು ಉಪ್ಪಿತಿಲ್ಲ. ಟುಗೆದರ್ ನನಗೆ ಟುಗೆದರ್ ಲೈವಿಗೆ ಯಾರೂ ಇಲ್ಲ ಬೇರೆ ಲೈವ್ ಮಾಡಲಿಕ್ಕೆ, ಆ್ಯಡ್ ಮಾಡ್ಕೊಳ್ಳಿಕ್ಕೆ. ಸೊ ಯಾರ ಜೊತೆ ನಾನು ಟುಗೆದರ್ ಲೈವ್ ಮಾಡೋದು? ನನಗೆ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಯಾರ್ದು ಯೂಟ್ಯೂಬ್ ಚಾನಲ್ ಇಲ್ಲ. ಐ ಥಿಂಕ್ ಇಲ್ಲ, ಮತ್ತೆ ಗೊತ್ತಿಲ್ಲ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಿಕ್ಕಿ ಹೊರ ಬಲೆ ಇಡಿ. MSW ಲಾಗ್ ಮೋಹನ್ ಬ್ರದರ್, ಅದು ಅವರು ಒಂದು ಮೆಸೇಜ್ ಹಾಕಿದ್ದಾರೆ ನೋಡಿ, ನನಗೆ ಅದು ಅರ್ಥ ಆಗ್ತಿಲ್ಲ. ಅದನ್ನು ನೀವು ನನಗೆ ಹೇಳಿ, ಕನ್ನಡದಲ್ಲಿ ಹೇಳಿ ಆಯಿತಾ? ಅಥವಾ ಅವರಿಗೆ ಇಂಗ್ಲೀಷಲ್ಲಿ ಕೂಡ ಆದರೂ ಆಗ್ಬೋದು, ಮೆಸೇಜ್ ಮಾಡಲಿಕ್ಕೆ ಹೇಳಿ. ನನಗೆ ಅದು ಬರೋದಿಲ್ಲಲ್ಲ, ಅದು ಯಾವ ಭಾಷೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಬರ್ಪೆ ಕಿರ್ವಶಿಡಿ ಇಲ್ಲದ ಕಿರ್ವಶಿಡಿ ಉಲ್ಲೇ ಯಾನು ಎಲ್ಲಂಜ ಐತಾರ ಪೋಪುನಲ್ಲಿಯ ಹೆರ್ದುಂಬಲವ ಶನಿಯರಪ್ಪನ ಬಾಲಕೃಷ್ಣ ಪಿ. ಹಾಯ್ ಕಿಟ್ಟ. ಬಾಲಕೃಷ್ಣ ಅಂತ MS ಅವರು MS ಅವರ್ ಕನ್ನಡಯ. MSW ಲಾಗ್ ನಾನು ಕನ್ನಡ ಆಯಿತಾ, ನನಗೆ ಕನ್ನಡ ಇಂಗ್ಲೀಷಲ್ಲಿ ಮೆಸೇಜ್ ಹಾಕಿದ್ರೆ ಆಗ್ಬೋದು. ನನಗೆ ಅದು ಭಾಷೆ ಬರೋದಿಲ್ಲ, ಅರ್ಥ ಆಗೋದಿಲ್ಲ, ಗೊತ್ತಾಗ್ತಿಲ್ಲ. ಅಂದರೆ ನೀವು ನಿಮ್ಮ ಭಾಷೆಯನ್ನೇ ಇಂಗ್ಲೀಷಲ್ಲಿ ಹಾಕಿದೆ ಬೇಕಾದ್ರೆ ನಾನು ಟ್ರೈ ಮಾಡ್ಬೋದು, ಅದು ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ತೇನೆ ಅಂತಿಲ್ಲ. MSW ಲಾಗ್ ನೀವು ಚಾನೆಲ್ ಉಂಟಲ್ಲ, MS ಮೋಹನನ್ನ ಅದು ಎಂತ ನನಗೆ ಅರ್ಥ ಆಗಲಿಲ್ಲ. MS ನನ್ನ ಹೆಸರು ಹೇಳಿದ್ರು ಎಂತ ಹೇಳಿದ್ರು? ನಿಮ್ಮ ಹೆಸರು ಹೇಳಿದ್ರಾ? ಬಾಲಕೃಷ್ಣ ಪಿ. ಹಾಯ್. ಒಂದು ಏರಿಂದ ಗೊತ್ತಿದ್ದಿ ಬಾಲಕೃಷ್ಣ ಇದಾಯ್ ಬಂದ. ಹೌದು, ನಿಮ್ಮನ್ನು ಹೇಳಿದ್ದ, ನನಗೆ ಮೆಸೇಜಲ್ಲಿ ಹೇಳಿದ್ದ ಮೋಹನ್ ಅಂತ. ಸಾರಿ ಆಯ್ತಾ, ನನಗೆ ಅರ್ಥ ಆಗೋದಿಲ್ಲ. ಲೈಕ್ ಮಾಡಿ ಆಯಿತಾ ಪ್ಲೀಸ್, ಡಬಲ್ ಟ್ಯಾಪ್ ಆನ್ ದಿ ಸ್ಕ್ರೀನ್, ಲೈಕ್ ಮಾಡಿ. ಮೋಹನ್, ಓ ನಿಮ್ಮ ಹೆಸರು ಅದು ಮೋಹನ್ ಅಂತ. ನಿಮಗೆ ಹಾಯ್ ಮೋಹನ್ ಅಂತ ಅವರು ಮೆಸೇಜ್ ಮಾಡಿದ್ದ? ಹೌದು, ಅನ್ಕೊಂಡಿದ್ದೇನೆ, ಇರ್ಬೋದಲ್ವಾ. ಹಾಯ್ ಮೋಹನ್ ಅಂತ ಮಾಡಿರ್ಬೋದು. ನೀವು ಅವರಿಗೆ ಎಸ್, ಹಾಂ, ಓಕೆ, ಆಯ್ತು. ನೀವು ಅರ್ಥ ಮಾಡಿ ಹೇಳ್ತೀರಲ್ಲ, ಅದು ಖುಷಿ ಆಗ್ತದೆ ನನಗೆ. ಅವರು ನಿಮ್ಮ ಕಡೆಯಿಂದಲೇ ನನ್ನ ಲೈವಿಗೆ ಜಾಯ್ನ್ ಆದದಂತಲ್ಲ, ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳಿ ಆಯಿತಾ, ಲೈವಿಗೆ ಜಾಯ್ನ್ ಆದದ್ದಕ್ಕೆ. ನಿಕ್ಕಿ ಜೆತ್ತನ ಸುದ್ದಿಜ್ಜಿ. ಓಕೆ ಅಣ್ಣ. ನಿಕ್ಕಿ ಜೆತ್ತನಯ್ಯ.
ಬರ್ಪೆ ಕಿರ್ಬಶೆಡಿ ಉಳ್ಳರ ನಾನು ಕಿರ್ಬಶೆಡಿ ಉಳ್ಳೆ ಮಾರ್ರೆ ಆತು ಬಂತೆ ಸುದ್ದಿ ಇಜ್ಜಿ ನಿನ್ನ ನಿಮ್ಮದು ಕನ್ನಡ ಸೂಪರ್ ಎಂಚಿನಯ್ಯ ಅದು ತುಳು ಪಾತಿರ್ನ ಕನ್ನಡ ಪಾತಿರ್ನ ಮಿಕ್ಸ್ ಆಗ್ಬಿಡತ್ತ ತಪ್ಪಿತ್ತಿಂದ ಕ್ಷಮೆ ಇಪ್ಪಡವ ಓಕೆನಾ ಟೀಚರ್ ನೆಕ್ಸ್ಟ್ ಟೈಮು ಕೊಡಚಾದ್ರಿ ಕೊಡಚಾದ್ರಿ ಕಮಿಂಗ್ ನೆಕ್ಸ್ಟ್ ಟೈಮ್ ನೀವು ಕೊಡಚಾದ್ರಿಗೆ ಬರ್ತೀರಾ ಎಸ್ ಕೊಡಚಾದ್ರಿಯಲ್ಲಿ ನನಗೆ ಗೊತ್ತಿಲ್ಲ ನನಗೆ ಎಲ್ಲಿ ಅಂತ ಗೊತ್ತಿಲ್ಲ ಆಯ್ತಾ ನನಗೆ ಗೊತ್ತಿರೋದು ನಾನು ನಾನು ಧರ್ಮಸ್ಥಳ ಅಲ್ಲ ಅಂದರೆ ಅದು ಒಂದು ದೇವಸ್ಥಾನ ಅಲ್ವಾ ಹಾಗಾಗಿ ಧರ್ಮಸ್ಥಳ ಅಂತ ಹೇಳುದು ನಾವು ಅಂದರೆ ಎಲ್ಲರಿಗೆ ಗೊತ್ತಿರ್ತದಲ್ಲ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂತ ಧರ್ಮಸ್ಥಳ ಅಂದರೆ ದೇವರ ಅದು ಮಂಜುನಾಥ ಸ್ವಾಮಿ ಅಂತ ಅದಕ್ಕೆ ನೀವೆಲ್ಲಿಯವರು ಕೇಳಿದರೆ ನಾವು ಧರ್ಮಸ್ಥಳ ಅಂತ ಹೇಳೋದು ನಮ್ಮದು ಧರ್ಮಸ್ಥಳ ಅಲ್ಲ ಮಂಗಳೂರು ಸೈಡ್ ಅಲ್ವಾ ಗೊತ್ತಿಲ್ಲ ಅಣ್ಣ ನನಗೆ ನಿಜ ಗೊತ್ತಿಲ್ಲ ಆಯಿತಾ ಮಂಗಳೂರು ಸೈಡಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ ಕೊಡಚಾದ್ರಿ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಐಡಿಯಾ ಕೂಡ ಇಲ್ಲ 10 ಜನ ಲೈವ್ ಉಳ್ಳರು ಪ್ಲೀಸ್ ಲೈಕ್ ಮನ್ಪ್ಲಿ ಏರೆಂದು ಗೊತ್ತುಜ್ಜಿ ಮೈನಾಯನಾಗಲಿಪ್ಪು ನಿಕ್ಕಿ ಲೈಕ್ ಮಾಡ್ದನ ಇರು ನಿದ್ರೆ ಇಡಲ್ಲ ಲೈವ್ ಲಾಗ್ ಮಲ್ತೊಂದಿಪ್ಪುವರ ಅಂದತಿ ಯಾಂಚಪ್ಪ ನೋಡ್ತಿದ್ದೆ ನಾನು ಏತು 2-3 ದಿನ ಆಯ್ತು ಲೈವ್ ಬರಂದೆ ನಾನೇನು ಗೊತ್ತಿಲ್ಲ ಇನ್ನಿತ್ತೆ ಡಾಟೆಲ್ಲ ಖಾಲಿ ಅದಿತ್ತಿಗೆ 50 ಖಾಲಿ ಅದಿಚ್ಚಂಡಿಯ ಒಕ್ಕಡೆ ವೇಸ್ಟ್ ಆತ ರೀಚಾರ್ಜ್ ಪೂರ ವೇಸ್ಟ್ ಅವರ ಬಲ್ಲಿ ತಾತು ರೀಚಾರ್ಜ್ ಮಾಡ್ತಂಡು ಮೂರು ಡಾಟಾ ವೇಸ್ಟ್ ಮಾಡ್ತಂಡು ಆಯ್ಕೆ ಅಂಚ ಲೈವ್ ಬರ್ತಂಡ ಅಟ್ಲೀಸ್ಟ್ ಎಂಕ್ ಮುಲ್ಪ ಒಂದು ಲಾಭನು ಪಾತೆರ್ಲೆಕ್ಕ ಲಾಭ ನಂಚಿ ಡಾಟೆಲ್ಲ ಖಾಲಿ ಆಪನತ್ತಂದು ಅತ್ತಿ ಯಾನ್ಕೇನಿಗೆ ಆನ್ಸರ್ ಕೊರು ಏನಂದು ಬರ್ಪತ ನಿಖಿತ ನಂತು ಕಣ್ಣ ಹೇಗಿದೆ ನಿಖಿತ ಆರ್ನ ಕನ್ನಡ ಇಂಚೊಂದಿಗೆ ನಿಖಿತ ಅವರದ್ದು ಕನ್ನಡ ಹೇಗೆ ಉಂಟಂತೆ MSW ಲಾಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಪ್ಲೀಸ್ ಟೈಪ್ ಇನ್ ಇಂಗ್ಲಿಷ್ ಓಕೆ ಮೋಹನ್ ಬ್ರೋ ಪ್ಲೀಸ್ ಎಕ್ಸ್ಪ್ಲೇನ್ ದ್ಯಾಟ್ ಮೆಸೇಜ್ MS ಇಪ್ಪು ಅವರ MS ಈಗ ಬಂದ್ರ ಎಂತ ಹೇಳಿದ್ದು ಹೌದಲ್ಲ ನಿಕ್ಕಿ ಆರ್ನ ಕನ್ನಡ ಇಂಚೊಂದಿಗೆ ಪನ್ನ ಆರ್ನ ಎಡ್ಡೆ ಉಂಡೊಂದು ಆರು ಹಂಚಿದಾರಿಯ ಕೇರಳದಾರ ಮಲಯಾಳಮ್ಮ ಅಂದು ಮೋಸ್ಟ್ಲಿ ಯಾರು ಕನ್ನಡ ಪಾತಿರು ಖುಷಿ ಆಗುಂಡು ಗೊತ್ತುಂಡು ಇಂಚ ಆರ್ನ ಕನ್ನಡ ಇಂಚೊಂದು ಪನ್ಲ ಟೈಪ್ ಮಂತ್ ಪನ್ ಜನರಿಗೆ ಪಂತೆ ಬೇರೆ ಲೈವಲ್ಲಿ ನನ್ನ ಎಂಕೆ ಇನ್ನನೇ ಕನ್ನಡ ಸೂಪರ್ ಪೊರ್ಲು ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಂಚ ಪಣುಚ್ಚಿಯಾನ ಆಯ್ನದ್ದು ಟ್ರೈ ಮಾಡ್ಕೊಂಡು ಇಜ್ಜೇನ ಬೇರೆ ಲೈವಲ್ಲಿ ನನ್ನೇ ಹೇಳ್ತಾರೆ MS ಇಪ್ಪವರು ಬೇರೆ ಲೈವಲ್ಲಿ ನನ್ನ ಹೇಳ್ತಾರೆಯಾ
ನನಗೆ ಹೇಳ್ತಾರೆ ಮೋಹನ್ ಬ್ರೋ, ನನಗೆ ಅದು ಎಂತಂತ ಅರ್ಥ ಆಗಲಿಲ್ಲ. ನೀವು ಇಂಗ್ಲೀಷಲ್ಲಿ ಮಾಡಿ ಅಂತ ನೀವು ಹೇಳಿದ್ದನ್ನು ಇಂಗ್ಲೀಷಲ್ಲಿ ಕಳಿಸಿ. ಹೌದು, ಬೇರೆ ಲೈವಲ್ಲಿ ನನಗೆ ಹೇಳ್ತಾರೆ. ಹೌದಾ, ಅವರು ಅಲ್ಲಿ ಈಗ MSW ಲಾಗ್ ಅವರೊಂದು ಮೆಸೇಜ್ ಹಾಕಿದಾರಲ್ಲ, ಮೋಹನ್ ಅದೆಂಥದ್ದು ಹಾಕಿದಾರಲ್ಲ, ಅದು ಎಂತ ಅಂತ ನನಗೆ ಹೇಳಿ. ನೀವು ಹೇಳಿದ್ರಲ್ಲ ಅದೇಯಾ? ಬೇರೆ ಲೈವಲ್ಲಿ ನನಗೆ ಹೇಳ್ತಾರೆ. ಎಸ್ ಎಸ್, ಹಾಂ 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 ಹಾಂ, ಆದರೂ ನನಗೆ ಅರ್ಥ ಆಗಲಿಲ್ಲ ಆಯಿತಾ. ನಿಕ್ಕಿ ಆರ್ನ ಕನ್ನಡ ಎಂಚೊಂದು ಪನ್ ಮಾಡಿದ್ದೆ ನಡುವಿನ ಪನ್ಪೆ ಎಂಕಿ ಇರ್ನ ಕನ್ನಡ ಕನ್ನಡ ಯಾನ್ ಕನ್ನಡ ಟೀಚರ್ಯಾ ಎಂಚಿನಂಚ ಮಕ್ಕರ ಅನ್ಪನೆ ಮೂಲಿತ್ತೆ ಇಲ್ಲಡಿ ಉಳ್ಳೆತ್ತ ಅಂಚ. ಹಾಂ, ಲಾಯ್ಕೊಂಡು ಮೋಹನ್ ಲಾಗ್ಸ್ ನೋಡಿ ನಿಮ್ಮ ಕನ್ನಡ ಕೂಡ ಚಂದ ಉಂಟಂತೆ ಇವರು ನಿಖಿತಾ ಹೇಳ್ತಿದ್ದಾರೆ ಆಯಿತಾ. ಆ ನಿಖಿತಾ ಟೀಚರ್, ಅವರು ಟೀಚರ್, ಅವರು ತಪ್ಪಿದ್ರೆಲ್ಲ ಸರಿ ಮಾಡ್ತಾರೆ. ನನಗೆ ಹೇಳ್ತಾರೆ ಎನ್ಮ ಜನ ತಗೊಂಡಿಲ್ಲೇರು 3 ಜನ ಮೆಸೇಜ್ 1 ಜನ ಒಂದು 3 ಜನ ಮೆಸೇಜ್ ಮಾಡ್ತೊಂದಿಲ್ಲೇರು. ಇಕ್ಕಿ ಬರ್ಪನಾ ಇಲ್ಲಾಗ ಟೀಚರ್ ಸಾರಿ, ಕನ್ನಡ ಚೆನ್ನಾಗಿ ಬರಲ್ಲ ಸಾರಿ. ಇಷ್ಟು ಚಂದ ಬರ್ತದಲ್ಲ ಸಾಕು. ಪಡಿಬಿಟ್ಟು ನಾನು ಜಿಪ್ಪು ನನ್ನ ಬಾಯಿ ಕೊಂಚ ರಿಪ್ಲೈ ಕೊಡ್ತು ಜಿಪ್ಪು ಮಾರ ಇದ್ದಿ. ಸುಷ್ಮಿತಾ ಇಜ್ಜಿ ಆಪುಜಿ ಬರೇ ಬರ್ರೆಗ ಪೂರ ಉಂಡು ಬೇತ ಅವು ಮಾರಿ ಪೂ ನನೋರ ಸಿಕ್ಕಗ ಅವ ಅನ್ನೋರು ಸಿಕ್ಕಗವ ಐಕೊಂದು ರಿಪ್ಲೈ ಕೊಡ್ತು ಪೋಲಯ್ಯ ಟೀಚರ್ ಸಾರಿ ಕನ್ನಡ ಚೆನ್ನಾಗಿ ಬರಲ್ಲ ಸಾರಿ ಎಂದು. ಓಕೆಡಾ ನಾನೂರು ಸಿಕ್ಕ ಶೆಲ್ ಇಲ್ಲ పోతానది ಏಪ ಆರ್ಟಿಕ್ಯುಲರ್ పోతానా ಆರ್ಟಿಕ್ಯುಲರ್ పోతే ಇಪ್ಪತ್ತ ಫಸ್ಟ್ ಆರ್ಟಿ ಆತ ನಿಕ್ಕೆ ಒಂದು ಪೋತೆ ಈಗ ಕೊಂಚ ರಿಪ್ಲೈ ಕೊರದಾನಿದ್ದಾನೆ ಕಡ್ಬೇಕ ನಟ್ಟೊಂದಿಲ್ಲ ಕೊಂಚ ಒಂಜಿ ರಿಪ್ಲೈ ಕೊರ್ರ ಈ ಚಾಟ್ ಮನ್ಪಿ ಏನಾಗ್ಲಿ ಪನ್ಪೆ ಆತಿ. ಮಲ್ತನತ್ತ ಏನದು ಮಲ್ತಯ ಅತಿ ಐಕ್ಯ ಟೀಚರ್ ಸಾರಿ ಕನ್ನಡ ಚೆನ್ನಾಗಿ ಬರಲ್ಲ ನಿನ್ನ ನೋಡಿ ಹೆಂಚಿನ ನೋಡಿ ಕುಡಿದು ಇದು ಹಾಗಾಗಿ ಇದು ಮುಂಗಾರು ಮಳೆ ಡೈಲಾಗ್. ನಾನು ಈಗ ಹೇಳಲಿಕ್ಕೆ ಅಂತ ಬಂದೆ ನೀನಂತಲ್ಲಿ ಈರು ಕನ್ನಡ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರ. ಹಾಂ ಅಂದಿಯಾ ಸೆಲೆಕ್ಟ್ ಆತೆ ಓಟ್ ಮಾಡವ ಇಂಕ್ ನಿಕ್ಕಿ ಲೈಕ್ ಮಾಡ್ದನದಿ ಅಂದು. ಓಕೆ ಡನ್ ಥ್ಯಾಂಕ್ ಯು ಸೋ ಮಚ್.
ಫಸ್ಟ್ ಟೈಮ್ ತಲೇನು ಒಂಜಿ ಗಂಟೆ ಲೈವ್ ಹಿಡಿಪ್ಪುನು ಇದನ್ನು ಜಾಸ್ತಿ ಪಂಡ 50 ಮಿನಿಟ್ಸ್ ಇತ್ತೆ. ಸರಿ, ಗುಡ್ ನೈಟ್. ಓಕೆಡಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಕನ್ನಡ ಸಾಂಗ್ ಸೂಪರ್. ಹಾಂ, ಹೌದು ಹೌದು, ಚಂದ ಚಂದ, ಸೂಪರ್. ಸೂ ಫ್ರಮ್ ಸೋ ಫಿಲ್ಮ್ ನೋಡಿದ್ದೀರಾ? ಸೂ ಫ್ರಮ್ ಸೋ ಮೊನ್ನೆ ರಿಲೀಸ್ ಆಯ್ತಲ್ಲ ರೀಸೆಂಟಾಗಿ. ಚೂರು ಬೇಗ ಮಾಡ್ತಂದ ಇಪ್ಪೇದು ಜಿಪ್ಪುನ ಪೊತ್ತು ಮಾಡಿದಾರು. ಅಂದಿಯ ಯಾಲ ದಾದ ಮಲ್ಪನು ಬಾಲೆನ್ ಜಿಪ್ಪದ ಇಂಕಲ ಲೈವ್ಗೆ ಬರೋಡಂದ ತುಕ್ಕವ ನೆಕ್ಸ್ಟ್ ಟೈಮ್ ತುಕ್ಕ. ಓಕೆ, ಥ್ಯಾಂಕ್ಸ್ ಅವ ಇದಮಟ ಲೈವ್ ಇತ್ತಾತ. ಥ್ಯಾಂಕ್ ಯು ಸೋ ಮಚ್ ನಿಖಿತಾ. ಓಕೆ ಸರಿ, ಬಾಯ್, ಟೇಕ್ ಕೇರ್ ಡಾ. हेलो गाइस, ಏರ್ ಮಾತುಲ್ಲಾರು ಪಾತೆರೊಂದಿದ್ದಾರೆ. ಚಾಟ್ ಮಲ್ಪುಜಾರ ಏನು ಲೈವ್ ಎಂಡ್ ಮಲ್ಪೋಡ ಚಂದ. ಐ ಆಮ್ ಸಫರಿಂಗ್ ಫ್ರಮ್ ಮೈಗ್ರೇನ್. ಮೋಹನ್ ರೋ ಇದ್ದೀರಾ? 4 ಜನ ಏರು. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ಆನ್ ದಿ ಚಾಟ್. ಮೆಸೇಜ್ ಇಡ ಕೈ ರೈಸ್ ಮನ್ಪಲೆ ಏರಿಂದ. ಓಕೆ, ಇಂಕ ಮೆಸೇಜ್ ಬರೋಂದಿಜ್ಜೇರ್ನಲ್ಲ. ಸೊ ಏರ್ ಮಾತೇನಲ್ಲ ಇತ್ತರಗ್ಲಾಗ ಥ್ಯಾಂಕ್ ಯು ಸೋ ಮಚ್. ನನ್ನ ಇಂಚಿನ ಸಪೋರ್ಟ್ ಮಲ್ಪಲಿ ಲೈವ್ಗೆ ಜಾಯ್ನ್ ಆಯ್ನಕ್ಕೆ ಥ್ಯಾಂಕ್ ಯು ಸೋ ಮಚ್. ಏರ್ ಮಾತೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು, ಸಬ್ಸ್ಕ್ರೈಬ್ಲ ಮಲ್ಪಲಿ ಸಪೋರ್ಟ್ ಮಲ್ಪಲಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್, ಗುಡ್ ನೈಟ್. ಕನ್ನಡ ಅಡ್ಪನೋಡ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಎಲ್ರಿಗ ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಲೈವ್ ಎಂಡ್ ಮಾಡ್ತಿದ್ದೇನೆ ಆಯಿತಾ.